ಹಾಯ್ ಎಲ್ಲ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗಯ್ಯ ಮಾಡುವ ನಮಸ್ಕಾರಗಳು. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ 5531 ಯಾವ ರೇಟಿಗೆ ಮುಗಿದಿದ್ದಾವೆ, ಜೊತೆಗೆ ಯಾವ ರೀತಿ ಅದನ್ನು ಅವರು ಎ ಸಿಲಿ ಇಡಕ್ಕೆ ತೊಗೊಂಡೋಗ್ತಾ ಇದ್ರಲ್ವ, ಯಾವ ರೀತಿ ಅವರು ತಯಾರು ಮಾಡ್ತಾ ಇದ್ರು ಎ ಸಿಲಿ ಇಡಕ್ಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೇ ಮೆಣಸಿನಕಾಯಿನ ತುಳಿಯೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ, ಯಾವ ರೀತಿ ತುಳಿತಾರೆ ಅನ್ನೋದನ್ನು. ಓಕೆನಾ, ಅದಕ್ಕಿಂತ ಮುಂಚೆ ನೀವು ಇನ್ನೂ ಮಾಡಬೇಕಾಗಿರೋದು ಇಷ್ಟೇ. ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಹಾಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ, ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ 5531 ಬಂದ್ಬಿಟ್ಟು ಈ ವರ್ಷ ನಾನು ಹೋದ ಸರಿ ಮಾರ್ಕೆಟ್ಗೆ ಹೋದಾಗ ಏನಾಗಿತ್ತು ಅಂದರೆ 12,400, 12,300, 12,649 ರೂಪಾಯಿ ಮತ್ತು 13,000 ಹೈಯೆಸ್ಟು ನಾನು ನೋಡಿದ ಪ್ರಕಾರ. ಓಕೆನಾ, ಬಟ್ ಬ್ಯಾಡಗಿ ಮಾಹಿತಿ ನೀಡಿರೋದು 14,000 ಹೈಯೆಸ್ಟು. ಅಂದರೆ ಯಾರ್ದೋ ಒಬ್ಬರದು 14,000 ಆಗಿರ್ತದೆ. ಟಾಪ್ ಕ್ವಾಲಿಟಿ ಎಲ್ಲವೂ 14,000 ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ, ಬ್ಯಾಡಗಿರಿ ಆ ಥರ ಹೋಗ್ತಾ ಇದೆ ಅಂದಮೇಲೆ, ಸೊ ನಾಳಿನ ಒಂದು ಸೋಮವಾರ ಮಾರ್ಕೆಟ್ ಇದೆ ನಾಳೆ. ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇದಕ್ಕಿಂತ ಕಡಿಮೆ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ನಾಳೆ ವೀಡಿಯೋನ ಮತ್ತೆ ನೆಕ್ಸ್ಟ್ ಬಿಡ್ತೇನೆ. ಓಕೆನಾ, ಅಲ್ಲಿನೇ ಬ್ಯಾಡಗಿರಿ ಆ ಥರ ಹೋಗಿದೆ ಅಂದಮೇಲೆ ನಾವು ಇಲ್ಲಿ ಕೊಡೋದೇ ಬೆಸ್ಟ್ ಅಂತ ಅನಿಸ್ತಾ ಇದೆ. ಯಾಕಪ್ಪ ಅಂದರೆ ನೋಡಿರಿ, ಇಲ್ಲಿಂದ ನಮ್ಮೂರನ್ನು ಓದಿದ ವಿಡಿಯೋದಲ್ಲಿ ನಾನು ಹೇಳಿದೆ, ನಮ್ಮೂರಿಂದ ಬ್ಯಾಡಿಗೆ ಹಾಕೊಂಡು ಹೋಗ್ಬೇಕಂದ್ರೆ ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿ ಖರ್ಚು ಬರ್ಬೋದು ಮ್ಯಾಕ್ಸಿಮಮ್. ಸೊ ಒಂದು ಕ್ವಿಂಟಾಲ್ಗೆ 1,000 ರೂಪಾಯಿ ಖರ್ಚು ಹೋದರೆ, ಮತ್ತು ಅಲ್ಲಿ 12,000 ಹೋದರೆ 1,000 ಖರ್ಚು ಆಗಿದ್ರೆ ನಾವು 11,000ಕ್ಕೆ ಹೋಗುತ್ತೆ. 12,500 ಹೋದರೆ 11,500 ಹೋದಂಗೆ ಲೆಕ್ಕ. ಅಂದರೆ ಖರ್ಚು ತೆಗೆದ ಮೇಲೆ ಹಾಕ್ಕೊಂಡು ಹೋಗಿದ್ದು. ಓಕೆನಾ, ಇದು ಪ್ರಸ್ತುತ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಯಿನ ನೀರು ಹಾಕ್ತಾ ತಿರುಗ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ವಪ್ಪ, ಬ್ಯಾಡಿಗೆ ಹೋಗ್ಬೇಕಂದ್ರೆ ಫಸ್ಟ್ ಈ ಥರ ತಿರುವು ಹಾಕಿ ಮತ್ತೆ ಮುಚ್ಚಿ ಮತ್ತೆ ನೀರು ಉಕ್ಕಿ ಟರ್ನ್ ಮಾಡಿ ಮತ್ತೆ ತುಳಿತಿದ್ವು. ಇವರಿಲ್ಲ, ಎ ಸಿಲಿ ಇಡೋ ಕಾರಣಕ್ಕೋಸ್ಕರ ಜಾಸ್ತಿ ನೀರು ಹಾಕಂಗಿಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಒಂದೇ ಸರಿ ಟರ್ನ್ ಮಾಡ್ತಾ ಹಂಗೆ ನೀರು ಉಗ್ತಾ ಇದ್ದಾರೆ. ಅಲ್ಲಿ ನೀರು ಉಗ್ತಾ ಇದ್ದಾರೆ, ಇವರು ಟರ್ನ್ ಮಾಡ್ತಾ ಇದ್ದಾರೆ. ಈ ಥರ ಮಾಡ್ತಾರೆ ಬ್ಯಾಡಿಗೆ ತಗೊಂಡು ಎ ಸಿಲಿ ಇಡ್ತಾರಲ್ವ. ಸೊ ಅದೇ ಕಾರಣಕ್ಕೋಸ್ಕರ ಎ ಸಿಲಿ ಇಡೋ ಕಾಯಿ ಕೇಳಬಾರ್ದು ಅಂತೇಳಿ ಇವ್ರೇನು ಮಾಡ್ತಾ ಇದ್ದಾರೆ, ಸಿಂಪಲಾಗಿ ನೀರು ಹಾಕ್ತಾ ಇದ್ದಾರೆ. ನಾವು ಹಾಕ್ರಿ ಅಂತ ಹೇಳಿದ್ರು ಕೂಡ ಅವ್ರು ಹಾಕ್ತಾ ಇಲ್ಲ. ಯಾಕಪ್ಪ ಅಂದರೆ ಕಾಯಿ ಜಾಸ್ತಿ ತಂಪಿದ್ರೆ ಅವ್ರು ಎ ಸಿಲಿ ಏನೋ ಸಮಸ್ಯೆಗಳಾಗ್ತವೆ ಅಂತೇಳಿ. ಬಟ್ ನಮಗೇನಪ್ಪ, ಸ್ವಲ್ಪ 1-2 ಚಮಚ ಜಾಸ್ತಿ ನೀರು ಬಿದ್ದರೆ ಏನಾಗುತ್ತೆ ಅಂದರೆ ತೂಕದಲ್ಲಿ 1-2 kg ಜಾಸ್ತಿ, ಚೀಲಕ್ಕೆ 1-2 kg ಬಂದ್ರೂ ಲಾಸ್ಟಿಗೆ 1 ಕ್ವಿಂಟಲ್ ಜಾಸ್ತಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅಂದರೆ ನಮ್ಮ ಭಾವನೆ ಅದು. ಏನು ಯಾಕಂದರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಾಯಿ ಮುರಿದೇ ಇರೋ ರೀತಿ ತುಳಿಬೇಕಾದ್ರೆ ಮುರಿದೇ ಇರೋ ರೀತಿ ಮಾತ್ರ ನೀರು ಹಾಕ್ತಾ ಇರ್ತಾರೆ. ಯಾರೇ ಆಗಲಿ ತೊಗೊಂಡವರು ಅದೇ ರೀತಿನೇ ಮಾಡೋದು. ಬಟ್ ನಮ್ಮ ರೈತರಾಗಿರೋದ್ರೆ ನಾವು ಸ್ವಲ್ಪ 1 ಕ್ವಿಂಟಲ್ ಜಾಸ್ತಿ ಬರ್ಬೋದು ನಮ್ಮ ಒಂದು ಆಸೆಗೆ ಏನು ಮಾಡ್ತಾ ಇತ್ತು, 1-2 ಚಮಚ ಜಾಸ್ತಿ ಹಾಕ್ರಿ ಅಂತ ಹೇಳಿದ್ರು ಕೂಡ ಅವ್ರು ಹಾಕಲೇ ಇಲ್ಲ. ಕೊನೆಗೆ ಏನು ಮಾಡೋಕ್ಕಾಗಲ್ಲ. ಸೊ ಬ್ಯಾಡಗಿ ನಾವು ತೊಗೊಂಡೋದ್ರೆ ನಾವು 1-2 ಚಂಬು ನಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಹೋದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಕೂಡ ಜಾಸ್ತಿ ನೀರು ರೇಟ್ ಕಡಿಮೆ ಆಗುತ್ತೆ. ಸೊ ಕಾಯಿ ಸ್ವಲ್ಪ ಕರೆಕ್ಟ್ ಇದ್ದರೆ ಅಲ್ಲಿ ಕೂಡ ರೇಟ್ ಜಾಸ್ತಿನೇ ಬರುತ್ತೆ. ನಮ್ಮ ಕೈಯಲ್ಲಿ ಸ್ವಲ್ಪ ತಪ್ಪು ಇರ್ತವೆ, ನಮ್ಮ ಕೈಯಲ್ಲಿ ನಾವೇ ತಿದ್ಕೊಂಡು ಹೋಗ್ಬೇಕು. ಬ್ಯಾಡಗಿಲಿ ಹೋಗ್ಬೇಕಾದ್ರೆ ಯಾವ ರೀತಿ ತಪ್ಪು ಮಾಡಬಾರ್ದು. ಜಾಸ್ತಿ ನೀರು ಹಾಕೊಂಡ್ರೆ ಅಲ್ಲಿ ಕೂಡ ರೇಟು ಕಡಿಮೆ ಆಗ್ಬಿಡ್ತದೆ. ಸೊ ಇದು ಮುಗಿದಿರೋದು ಬಂದ್ಬಿಟ್ಟು 12,650 5531 ಸೀಡ್ಸು. ನಮ್ಮದು 4 ಎಕರೆ. ಇದು 12,650 ರೂಪಾಯಿ. 2 ಮಂಡೆ ಇದ್ವಲ್ಲ, ಅವು 2 ಮಂಡೆ 12,650 ರೂಪಾಯಿ ಹೋಗಿದ್ದಾವೆ ಇಲ್ಲೇ ಊರಲ್ಲಿನೇ. ಬಟ್ ನಾವು ಬ್ಯಾಡಗಿಲಿ ಹಾಕ್ಕೊಂಡು ಹೋಗಿ ಮಾರ್ಕೊಂಡು ಅದೇ 12,650 ಒಂದು ಕ್ವಿಂಟಲ್ಗೆ 1,000 ರೂಪಾಯಿ ಖರ್ಚು ಬಂದರೆ ನಮ್ದು ಇಲ್ಲೇ ಅಂದರೆ 13,650 ರೂಪಾಯಿ ಹೋದಂಗೆ ನಮ್ಮ ಲೆಕ್ಕ ಇದು. ಯಾಕಂದರೆ ಕ್ವಿಂಟಲ್ಗೆ 1,000 ಖರ್ಚು ತೆಗಿಬೇಕಲ್ವಾ. ಸೊ ಇಲ್ಲೇ ತೆಗೆದ್ರೆ ಇಲ್ಲೇ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಯಾವುದೇ ನಮ್ದು ಖರ್ಚಿರಲ್ಲ. ತುಳಿಯೋದು ಅವ್ರದ್ದೇ, ಈ ಥರ ಟರ್ನ್ ಮಾಡೋ ಆಳುಗಳ್ದು ಅವ್ರೇ, ತುಳಿ ಆಳುಗಳ್ದು ಅವ್ರದ್ದೇ, ಚೀಲಗಳು ಅವ್ರದ್ದೇ, ಎಲ್ಲ ಅವ್ರದ್ದೇ. ಕೊಟ್ಟರೆ ನಮಗೆ ಲಾಸ್ಟಿಗೆ ಕ್ವಿಂಟಲ್ ನಾವು ಇರಬೇಕು ಜೊತೆಗೆ, ಅಷ್ಟೇ ಎಲ್ಲ ಅವ್ರದ್ದೇ ಇರ್ತೈತೆ. ಈ ರೀತಿ ನೀರು ಹಾಕಿ ಮುಚ್ಚಿಬಿಡ್ತಾರೆ. ಯಾವುದೇ ಒಂದು ರೀತಿ ಗಾಳಿ ಆಡಬಾರ್ದು. ಯಾಕಂದರೆ ಇನ್ನು ಈಗ 10 ಗಂಟೆ ನೀರು ಹಾಕ್ಯಾರ ಅಂದಮೇಲೆ ಸಾಯಂಕಾಲ 5 ಗಂಟೆ ತುಳಿತಾರೆ. ಸೊ ಅಲ್ಲಿವರೆಗೂ ಏನಾಗಬೇಕಪ್ಪ ಅಂದ್ರೆ ಕಾಯಿ ಸ್ವಲ್ಪ ಇರಬೇಕು. ತುಳಿಬೇಕಾದ್ರೆ ಯಾವುದೇ ಕಾಯಿ ಡ್ಯಾಮೇಜ್ ಆಗಬಾರ್ದು, ಬೀಜ ಉದುರಬಾರ್ದು, ಮುರಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನೀರು ಹಿಂಗೆ ಟರ್ನ್ ಮಾಡ್ಕೊಂತ ನೀರು ಹಾಕಿ ನೀಟಾಗಿ ತಾಡ್ಕೊಂಡು ಮುಚ್ಚಿಬಿಡ್ತಾರೆ. ಎಲ್ಲಿ ಕೂಡ ಗಾಳಿ ಹೋಗ್ಬಾರ್ದು, ಆ ಥರ ಮುಚ್ಚಬೇಕು ನೀರು ಹಾಕಿದ ಮೇಲೆ. ಎಲ್ಲರೂ ನಾವು ಮಾಡೋದು ಅದನ್ನೇ. ಬ್ಯಾಡಿಗೆ ಹೋಗ್ಬೇಕಾದ್ರೆ ಹೇಳಿದ್ದೀನಲ್ಲ ನಾನು ಏನೇನು ಮಾಡಿದ್ದೀನಿ ಅಂತೇಳಿ. ಸೊ ಅದೇ ರೀತಿ ಇವರು ಕೂಡ ಮಾಡ್ತಾ ಇರ್ತಾರೆ. ಬಟ್ ಏನಪ್ಪ ಅಂದ್ರೆ ನೀರನ್ನ ಕಡಿಮೆ ಆಗ್ತಾರೆ. ನೋಡಿರಿ, ತುಳಿತಾ ಇದ್ದಾರೆ ಆಲ್ರೆಡಿ. ಸಾಯಂಕಾಲ 5 ಗಂಟೆಗೆ ನಾನು ಅದು ನೀರು ಹಾಕೋದು 10 ಗಂಟೆ ಮಾಡಿರೋದು. ಈಗ ಸಾಯಂಕಾಲ 4:45 5 ಗಂಟೆ ಆಯಿತು. ಆಲ್ರೆಡಿ ತುಳಿತಾ ಇದ್ದಾರೆ. 4 ಎಕರೆ ತುಳಿತಾ ಇದ್ದಾರೆ. ಒಂದು ಮಂಡೆ ಆಗಿದೆ ಆಲ್ರೆಡಿ, ಇನ್ನೊಂದು ಮಂಡೆ ತುಳಿತಾ ಇರ್ತಾರೆ. ಓಕೆನಾ, ನೋಡಿರಿ, 1 ಕ್ವಿಂಟಾಲಿಗೆ 1,000 ಅಂದರೆ ನಮ್ಮದು 13,650 ರೂಪಾಯಿ ಹೋದಂಗೆ 1 ಕ್ವಿಂಟಾಲ್ಗೆ. ನೋಡ್ರಿ, ಈ ವರ್ಷ ಭಾಳ ಗಂಭೀರ ಪರಿಸ್ಥಿತಿ ಐತಿ. ಯಾಕಪ್ಪ ಅಂದ್ರೆ
ಕಾಯಿ ಎಸಿಲಿ 70 ಭಾಗ ಹಳಿ ಕಾಯಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಈಗ ಹೊಸ ಕಾಯಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಜನ ಕಾಯಿನ ಬೆಳೆದಿದ್ದಾರೆ ಮೆಣಸಿನಕಾಯಿನ. ಸೊ ಅದೇ ರೀತಿ ಏನಾಗುತ್ತಪ್ಪ ಅಂದರೆ ಮಾರ್ಕೆಟಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅವುಗಳ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಮುಂದೆ ನಾವು ಜಾಸ್ತಿ ಆಗೋದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬೋದು. ಮುಂದಿನ ದಿನಗಳದ್ದು ಮಾರ್ಕೆಟ್ ಬೆಲೆ ನಮಗೆ ಮೊದಲೇ ತಿಳಿಯಲ್ಲ. ಓಕೆನಾ? ನಮ್ಮ ಊರ ಪ್ರಕಾರ ನಾನು ಹೇಳ್ತಾ ಇರೋದು, ಪ್ರತಿ ವರ್ಷಕ್ಕಿಂತ ಈ ವರ್ಷ ನಮ್ಮೂರಲ್ಲಿ ಜಾಸ್ತಿ ಕಾಯಿ ಬೆಳೆದಿದ್ದಾರೆ ಮೆಣಸಿನಕಾಯಿ. ನಮ್ಮೂರಲ್ಲಿ ಅಂದಾಜು ಹಾಕ್ಬಿಟ್ರೆ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ರೇಟು ಕಡಿಮೆ ಆಗ್ತಾ ಬರುತ್ತೆ. ಇವ್ರು ಏನಪ್ಪ ಅಂದ್ರೆ ಎ ಸಿ ಗಿಡಕ್ಕಲ್ಲ, ಇಲ್ಲೇ ತೊಗೊಂಡೋಗ್ಬಿಡ್ತಾರೆ. ಅವ್ರು ಯಾವಾಗ ರೇಟ್ ಬರುತ್ತೋ ಅವಾಗ ಕೊಡ್ಬೋದು. ಅವ್ರು 1 ವರ್ಷ ಇಡ್ಬೋದು, 2 ವರ್ಷ ಇಡ್ಬೋದು. ಅಂದರೆ ಅವ್ರ ಕೆಪಾಸಿಟಿ ಮೇಲೆ ಬಿಟ್ಟಿದ್ದು. ಸೊ ನಾವು ಇಡ್ಬೋದಲ್ಲ, ಇದು ಒಂದು ಪ್ರಶ್ನೆ ಬರ್ತದೆ. ಸೊ ನಾವು ಇಡ್ಬೋದಲ್ಲ. ಸೊ ನಾವೇನು ಮಾಡೋಕ್ಕೂ ನಾವು ಗುತ್ತಿಗೆ ಹೊಲ ಮಾಡಿರ್ತೀವಿ. ಸೊ ಗುತ್ತಿಗೆ ಹೊಲ ಮಾಡಿದಾಗ ಗುತ್ತಿಗೆ ನಮ್ಮ ಕಡೆಗೆ ಗುತ್ತಿಗೆ ಏನಾಗುತ್ತಪ್ಪ ಅಂದ್ರೆ 1 ಎಕರೆಗೆ 30,000 ರಿಂದ 35,000. ಒಬ್ಬೊಬ್ಬರು ಚೆನ್ನಾಗಿ ಹೋದ ವರ್ಷ ಚೆನ್ನಾಗಿ ಮೆಣಸಿನ್ಕಾಯಿ ರೇಟ್ ಇತ್ತಂತೇಳಿ ಮುಂದಕ್ಕೆ 1-2 ಎಕರೆ ಜಾಸ್ತಿ ಮಾಡೋಣ ಅಂತೇಳಿ ಒಳ್ಳೆ ಹೊಲಗಳಿರ್ತಾವಲ್ಲ ಅವುಗಳಿಗೆ ಇದು ನೀನು ಮಾಡ್ತೀನಿ ನಾನು ಮಾಡ್ತೀನಿ, ನಾನು 30,000 ಮಾಡ್ತೀನಿ, ನಾನು 35,000 ಈ ಥರ ಜಿದ್ದು ಬಿದ್ದು 50,000ಕ್ಕೆ 1 ಎಕರೆ ಕೂಡ ಕೆಲವರು ಮಾಡಿದ್ದಾರೆ. ಸೊ ಇದೇ ರೀತಿ ಏನಾಗುತ್ತೆ ಅಂದ್ರೆ ಆಸೆಗೆ ಹೋದಂಗೆಲ್ಲ ಮೆಣಸಿನ್ಕಾಯಿ ನಾವು ಜಾಸ್ತಿ ಬೆಳೆದಂಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಈ ಥರ ಮೆಣಸಿನ್ಕಾಯಿ ಬೆಳೆಗೆ ಬೆಲೆ ಕಡಿಮೆ ಆಗಿ ನಮಗೆ ಲಾಸ್ ಆಗುತ್ತೆ. ಸೊ ಈ ವರ್ಷ ನೋಡ್ರಿ ನಮ್ಮದು ಪ್ರಸ್ತುತ 4 ಎಕರೆಗೆ 45 ಕ್ವಿಂಟಲ್ ಆಗಿದೆ ಸೀಡ್ಸು. ಸಾಯಂಕಾಲ ಎಲ್ಲ ತುಳಿದ ಮೇಲೆ ನಾವು ಲೆಕ್ಕ ಹಾಕಿದ್ದು 45 ಕ್ವಿಂಟಲ್ ಆಗಿದೆ. ಸೊ ನಾವು ಏನಿಲ್ಲ ಅಂದರೆ 1 ಎಕರೆ 35,000 ಇರ್ಬೋದು ನಮ್ಮದು ಗುತ್ತಿಗೆ 35,000. ನೋಡಿರಿ ಎಲ್ಲ ಖರ್ಚಿಗಿರು ತೆಗೆದು 1 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 50,000 ರಿಂದ 60,000 ಉಳಿತದೆ ನಮ್ದು ಅಷ್ಟೇ ಎಕರೆಗೆ. ನೋಡಿರಿ ಈ ಥರ ಅದೇ ಎಕ್ಸಾಂಪಲ್ ರೇಟ್ ಏನಾರ ಜಾಸ್ತಿ ಇತ್ತಂದರೆ ಎಕರೆಗೆ 1 ಲಕ್ಷ, ಏನಿಲ್ಲ ಅಂದ್ರೆ ಒಂದು 10 ಲಕ್ಷ ಲಾಭ ಆಗೋದು ರೇಟ್ ಇದ್ದರೆ. ಬಟ್ ರೇಟ್ ಇಲ್ಲಲ್ಲ, ಅದೇ ಕಾರಣಕ್ಕೋಸ್ಕರ ಈ ರೀತಿ ನಮಗೆ ಲಾಭ ಆಗಿದೆ. ಸೊ ಈ ಮುಂದೆ ಏನಾಗಲ್ಲ, ಮುಂದೆ ನಾನು ಬ್ಯಾಡಿಗೆ ಕೇಳಿದ ಪ್ರಕಾರ ಮುಂದೆ ಮಾರ್ಕೆಟಿಗೆ 8,000 ರಿಂದ 10,000 ಬರ್ಬೋದು ಸೀಡ್ಸ್ ಅಂತ ಹೇಳ್ತಾ ಇದ್ರು ಅವ್ರು. ಆ ರೀತಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ನಾವು ಇಟ್ಟಿದ್ದ ಖರ್ಚು ಏನು ಹೊಲಗಳಿಗೆ ವೆಚ್ಚ ಮಾಡಿದ ಖರ್ಚು ಏನೈತಲ್ಲ ಅದು ನಮ್ಮ ಮೇಲೆ ಬೀಳ್ತದೆ. ಅಂದರೆ ಲಾಭನೇ ಮೈನಸ್ ಆಗ್ಬಿಡುತ್ತೆ, ಲಾಭನೇ ಇರೋದಿಲ್ಲ, ಮೈ ಮೇಲೆ ಬೀಳ್ತದೆ ಎಲ್ಲ ನಮ್ಮದು ಖರ್ಚು. ಸೊ ಇದೇ ರೀತಿ ಆದಾಗ ನಮಗೆ ಭಯ ಆಗುತ್ತೆ. ಅದೇ ಉದ್ದೇಶಕ್ಕೋಸ್ಕರ ಯಾವ ರೀತಿ ಅರದ ಮೇಲೆ ಮಂಡಿ ಹಾಕಿದ್ರೆ ಯಾವ ರೀತಿ ರೇಟ್ ಬರುತ್ತೋ ಅದಕ್ಕೆ ಕೊಟ್ಟು ನಡೆ ಅಂದ್ಬಿಡ್ಬೇಕು. ಯಾಕಂದರೆ ಮುಂದೆ ಇದೇ ರೀತಿ ಮಾರ್ಕೆಟ್ ಬೆಲೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀತಿ ನಮ್ಮದು ಎಲ್ಲ ಮೆಣಸಿನ್ಕಾಯಿ ಇದಾಗಿದೆ. ಸೊ ನಾವು ಮೊದಲು ಅಂದ್ಕೊಂಡ ರೀತಿ ಕಾಯಿ ಮಾರ್ಬೇಕಾದ್ರೆ ರೇಟ್ ಇರಲಿಲ್ಲ, ಏನು ಮಾಡೋಕ್ಕೆ ಬರಲ್ಲ. ನಾವು ಜಾಸ್ತಿ ಮೆಣಸಿನ್ಕಾಯಿ ಚೆನ್ನಾಗಿ ಬೆಳೆದಾಗೇ ನಮಗೆ ಬೆಲೆ ಸಿಗೋದಿಲ್ಲ. ನಮ್ದು ರೈತರದ್ದು ಇಷ್ಟೇ, ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಸರಿಯಾದ ಒಂದು ಬೆಲೆ ಸಿಕ್ಕರೆ ಏನು ಬೇರೆ ಅದು ಇನ್ನೂ ಚೆನ್ನಾಗಿ ನಾವು ಮೆಣಸಿನ್ಕಾಯಿನ ಬೆಳಿಬೋದು. ಹೋದ ವರ್ಷ ರೇಟ್ ಇತ್ತು, ಈ ವರ್ಷ ರೇಟ್ ಇಲ್ಲ. ಸೊ ರೇಟ್ ಇಲ್ಲದ ಕಾರಣ ನಮ್ಮದೆಲ್ಲ ಏನಾಗಿತ್ತಪ್ಪ ಅಂದ್ರೆ ಏನಿಲ್ಲ, ನಾವು ಅಂದ್ಕೊಂಡಷ್ಟು ನಮಗೇನು ಲಾಭ ಸಿಕ್ಕಿಲ್ಲ, ಮೀಡಿಯಮ್ ಆಗಿ ನಮಗೆ ಲಾಭ ಸಿಕ್ಕಿದೆ. ಮತ್ತು ಏನು ಮಾಡೋಕ್ಕೆ ಬರಲ್ಲ, ನಾವು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಸಿಕ್ಕಿದ್ದೇನೆ, ನಾವು ಲಾಭ ತಗೋಬೇಕು. ಸೊ ನೋಡ್ರಿ ನಮ್ಮದು ಹಿಂಗೈತೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ನಮ್ಮದು ಇಲ್ಲಿಗೆ ಮುಗಿತು, ಇನ್ನೊಂದು ಎಕರೆ ಸಿಜೆಂಟ ಮಾತ್ರ ಹರಿಯೋದಿದೆ. ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾಳಿನ ಸೋಮವಾರ ಮಾರ್ಕೆಟ್ ಬ್ಯಾಡಿಗೆ ಹೋಗೋರಲ್ಲಿಗೆ ಆಲ್ ದ ಬೆಸ್ಟ್. ಯಾಕಪ್ಪ ಅಂದರೆ ಅಲ್ಲಿನ ರೇಟ್ ಯಾವ ರೀತಿ ಇರುತ್ತೆ, ಏರುತ್ತೋ ಅಥವಾ ಇಳಿಯುತ್ತೋ ಏನೂ ಗೊತ್ತಾಗಲ್ಲ. ಸೊ ನೀರು ಮಾತ್ರ ಸ್ವಲ್ಪ ಮೀಡಿಯಮ್ ಹಾಕ್ಕೊಂಡು ಹೋಗ್ರಿ, ಜಾಸ್ತಿ ಹಾಕ್ಕೊಂಡು ಹೋದ್ರೆ ರೇಟ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ನಾನು ಅನುಭವಿಸಿದ್ದೀನಿ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.